ಕುಂದಾಪುರದ ಕೆರಾಡಿ ಆರೋಗ್ಯ ಉಪಕೇಂದ್ರದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಜಯಮಾಲಾ ಅವರ ಮುಂದೆಯೇ ಬೈಂದೂರು ಶಾಸಕ ಬಿಎಂ ಸುಕುಮಾರ ಶೆಟ್ಟಿ ಅವರು ದೋಸ್ತಿ ಸರ್ಕಾರವನ್ನ ಅಣಕಿಸಿದ್ದಾರೆ. ಇನ್ನು 2-3 ದಿನದಲ್ಲಿ ಏನಾಗುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕರು ಮಾತನಾಡುತ್ತಾ ಕೆರಾಡಿ ಆರೋಗ್ಯ ಉಪಕೇಂದ್ರದಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ವಣಸೆ ಆರೋಗ್ಯ ಕೇಂದ್ರಕ್ಕೆ ಇನ್ನೊಬ್ಬ ವೈದ್ಯರನ್ನ ನೇಮಿಸಲು ಪ್ರಯತ್ನವನ್ನ ನಡೆಸ್ತೇನೆ. ಎಲ್ಲವೂ ದೇವರ ಇಚ್ಛೆ. ಮನಸ್ಸು ಮಾಡಿದ್ರೆ ನಾಳೆ ದೇವರು ಏನು ಬೇಕಿದ್ರೂ ಮಾಡಬಹುದು. ಇನ್ನು 2-3 ದಿವಸದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೂ ಸಾಧ್ಯವಿಲ್ಲ ಅಂತ ಸಚಿವೆ ಜಯಮಾಲಾ ಕಡೆ ತಿರುಗಿ ನೋಡಿ ದೋಸ್ತಿ ಸರ್ಕಾರವನ್ನ ಅಣಕಿಸಿದ್ರು. ಶಾಸಕರ ಮಾತಿಗೆ ಸಿಟ್ಟಾದ ಸಚಿವೆ ಏನು ಎಂದು ಏರು ದನಿಯಲ್ಲಿ ಪ್ರಶ್ನಿಸಿದಾಗ ಶಾಸಕ ಸುಕುಮಾರ ಶೆಟ್ಟಿ ಅವರು ಸಚಿವೆ ಜಯಮಾಲಾ ಅವರನ್ನ ಹಾಸ್ಯಾಸ್ಪದ ರೀತಿಯಲ್ಲಿ ಗುಲಾಬಿ ಹಿಡಿದ ರೀತಿಯಲ್ಲೇ ನಮಸ್ಕರಿಸಿ ಸಮಾಧಾನ ಪಡಿಸಲು ಮುಂದಾದ್ರು. ಸಾಧ್ಯ ಆದ್ರೆ ವಣಸೆ ಉಪಕೇಂದ್ರಕ್ಕೆ ಇನ್ನೊಬ್ಬರು ಡಾಕ್ಟರ್ ಮಾಡಿಸಿ ಎಲ್ಲ ದೇವೇಚ್ಛೆ ಮನಸ್ಸು ಮಾಡಿದ್ರೆ ದೇವರು ನಾಳೆ ಏನು ಮಾಡ್ಬೋದು. ಇನ್ನೊಂದು 2-3 ದಿವಸದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ದೇವ್ರ ಚಿತ್ತ ಹಾಗೆ ಹೇಳ್ತಲ್ಲ, ದೇವರ ಆಶೆ ಹಾಗೆ ಆಗಿದ್ರೆ ದೇವರು ಅಕ್ಕ ದೇವರು ಒಳ್ಳೆ ಮನಸ್ಸಿನ ದೇವರಿಗೆ ಏನಾಗ್ಬೇಕಂತ ದೇವರಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಆ ದೇವರ ಆಶೆ ಏನಿದೆಯೋ ಅದನ್ನು ಖಂಡಿತ ಮಾಡ್ತೇವೆ ಅನ್ನುವಂತ ಮಾತಿನೊಂದಿಗೆ ನಮ್ಮ ದೇವರ ಮೂಕಾಂಬಿಕೆ ಸಾಕ್ಷಾತ್ ಭಕ್ತರಿವರು, ಇವರಿಗೂ ನನಗೂ ಪರಿಚಯ ಇವತ್ತಿನದಲ್ಲ. ಸಮಾರಂಭದ ಬಳಿಕ ಸುಕುಮಾರ ಶೆಟ್ಟಿ ಅವರ ಹೇಳಿಕೆಗೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಸಚಿವೆ ಜಯಮಾಲಾ ಅವರು, ಬೈಂದೂರು ಶಾಸಕರು ಪಾಪ ಅವರಿಗೆ ತುಂಬಾ ಕನಸಿದೆ. ಅವರು ಯಾವಾಗ್ಲೂ ಕನಸು ಕಾಣುತ್ತಲೇ ಇರುತ್ತಾರೆ. ಆ ಕನಸು ನನಸಾಗ್ಬೇಕಲ್ವಾ? ಖಂಡಿತ ಆ ಕನಸು ನನಸಾಗಲ್ಲ ಅಂತ ಲೇವಡಿ ಮಾಡಿದ್ರು. ಇಲ್ಲ, ಅವರು ಪಾಪ ಅವರಿಗೆ ಕನಸು ತುಂಬಾ ಇರುತ್ತೆ. ಅವ್ರು ಯಾವಾಗ್ಲೂ ಕನಸು ಕಟ್ಟೋದು, ಆದ್ರೆ ಕನಸು ನನಸಾಗ್ಬೇಕಲ್ವಾ? ಸೊ ಅದರಿಂದಾಗಿ ಅದಕ್ಕೆ ಆ ಕನಸು ನನಸಾಗಲ್ಲ.